ಇಷ್ಟಾದಿಲ್ಲ ಐದು ಮಾಡ್ಬೋದು ನಾಳೆಲ್ಲ ಗುರುಕಾಯಿ ಮಾಡ್ತಾವ ನಾನು ಎಕ್ಕದಂಬೆ ಬರ್ತೇನೆ ಅಕ್ಕ ಮಾಗೆ ಹೋಗಿ ಹೋಗಿ ಅಕ್ಕಾಲ ಮಂತ್ರ ಏನಂತ ಜನರ ಮಾಡ್ತಾರೆ ಯಾರು ಕೈದ್ರೆ ಹೋದಿಲ್ಲ ಹೇಳ್ರಿ ಆಕಳ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಡಿ ತಲಪಾಡಿ ಲಾಗ್ಸ್. ವೀಕ್ಷಕರೇ, ಇವತ್ತಿನ ಲಾಗ್ ಏನು ಮಾಡಲಿಕ್ಕಿಲ್ಲ. ಇವತ್ತು ನಿಮಗೆ ಒಂದು ವಿಶೇಷವಾದ ಒಂದು ವಿಡಿಯೋ ತೋರಿಸ್ಲಿಕ್ಕುಂಟು. ಏನಂತ ಹೇಳಿದ್ರೆ, ನಾವು ಮೊನ್ನೆ ಕೋಮತ್ ಪದವ್ ಅಲ್ಲಿಗೆ ಹೋಗಿದ್ದೆವು. ಅಲ್ಲಿ ಸುಮಾರು ರಾತ್ರಿ 1 ಗಂಟೆ ಸಮಯಕ್ಕೆ ಪುರುಷರ ವೇಷ ಅಂತೇಳಿ ಒಂದು ಹೊಸತ್ತು ನಾವು ಇಷ್ಟವರೆಗೆ ನೋಡಿರ್ಲಿಲ್ಲ ಒಂದು ಬಂದಿತ್ತದು. ಅದರಲ್ಲಿ ತುಂಬ ಜನ ಇದ್ರು. ಹಾಗೆ ಈಚೆ ನಮ್ಮ ಈ ಕಡೆ ಯಾರು ನೋಡಿರ್ಲಿಕ್ಕಿಲ್ಲ, ಅದು ಆಚೆ ವೇಣೂರು ಕಡೆ ಎಲ್ಲ ಆ ಥರ ಬರ್ತದಂತೆ. ನಾವು ಯಾಕಂದ್ರೆ ಆ ಸಮಯದಲ್ಲಿ ಎಲ್ಲರ ಮನೆಯಲ್ಲಿ ಮಲಗಿದ್ದು, ನಮಗೆ ನಿದ್ದೆ ಜೋರು. ಆಗ ಕೆಳಗಡೆ ಮನೆಯಲ್ಲಿ ಜೋರು ಬಡ್ದಾಗಿ ಕೇಳ್ತಿತ್ತು. ಹಾಗೆ ಎಚ್ಚರ ಆಗಿ ನೋಡುವಾಗ ತುಂಬ ಒಂದು ಸಾಧಾರಣ 50 ಜನಕ್ಕಿಂತ ಮೇಲಿದ್ರು ಅವರು. ಅಷ್ಟು ಜನ ಬಂದಿದ್ದಾರೆ. ಈ ಉಳಿವೇಶ ಇತ್ತು ಅದರಲ್ಲಿ, ಮತ್ತೆ ವಾಪಸ್ ಭೂತ ದರ್ಶನ ಇತ್ತು, ದೇವರ ಬಳಿ ಇತ್ತು, ಮತ್ತೆ ತುಂಬ ಜನ ಮುಸ್ಲಿಮರ ವೇಷಧಾರಿಯವರಿದ್ರು, ಮತ್ತೆ ಒಂದು ಹುಡುಗಿ ವೇಷಧಾರಿ ಇದ್ರು, ಮತ್ತೆ ಇನ್ನೊಬ್ಬರು ಒಂದು ಯಾವುದೋ ಒಂದು ವೇಷಧಾರಿ ಇದ್ರು. ಹಾಗೆ ತುಂಬ ಜನ ಇದ್ರು. ಸುಮಾರು 1 ಗಂಟೆ ರಾತ್ರಿ ಆಗೋ ಬಂದೆ. ನಮ್ಮ ನಿದ್ದೆಯೆಲ್ಲ ಒಮ್ಮೆಲೆ ಹೋಗಿದ್ದೆ. ಅದಲ್ಲಿ ಪ್ರತಿ ವರ್ಷ ಕೂಡ ಬರ್ತದಂತೆ. ನಾವು ಈ ಸರ್ತಿ ಅವರ ಮನೆಗೆ ಹೋಗಿದ್ದೆವು. ಹಾಗೆ ಅಲ್ಲಿ ಹೋದ ಸಂದರ್ಭದಲ್ಲಿ ಅದು ನಮಗೆ ನೋಡ್ಲಿಕ್ಕೆ ಸಿಕ್ಕಿತ್ತು. ನಮ್ಮ ಈ ಮಂಗಳೂರು ಕಡೆ ಇಲ್ಲಿ ಇಲ್ಲ ಕಾಣ್ಬೇಕು. ಇಷ್ಟವರೆಗೆ ನಮ್ಮ ಈ ಕಡೆಯಲ್ಲಿ ನಾವು ನೋಡಿದ್ದು ಇಷ್ಟವರೆಗೆ ನೆನಪಿಲ್ಲ. ಇಲ್ಲೆಲ್ಲ ಒಂದು 8 ತಿಂಗಳಲ್ಲಿ ಆಟಿಕೆಲಂಜಿ ಅದು ಇದೆಲ್ಲ ಬರ್ತದೆ. ಅದೆಲ್ಲ ಸರ್ವೇ ಸಾಮಾನ್ಯ ನಾವು ನೋಡಿದ್ದು. ಇದು ಫಸ್ಟ್ ಒಂದು ಜಾತ್ರೆ, ನಮಗೆ ಜಾತ್ರೆ ನೋಡಿದಾಗೆ ಆಗ್ತದೆ. ಆ ಥರ ಇತ್ತು ಅದು. ಹುಲಿವೇಷ ಎಲ್ಲ ಯಾಕೆ ತುಂಬ ನೋಟಿದ್ದು ಹಾರ ಎಲ್ಲ ಹಾಕಿ ಅವರೆಲ್ಲ ಕುಣಿಯುವುದು, ಮತ್ತೆ ಹುಡುಗಿಯರ ವೇಷ ಹಾಕಿ ಅವರು ಮತ್ತೆಲ್ಲ ಒಂದು ದೊಣ್ಣೆ ಹಿಡ್ಕೊಂಡು ಅದನ್ನೆಲ್ಲ ನೆಲಕ್ಕೆ ಬಡಿದುಕೊಂಡು ಒಬ್ಬೆ ಹಿಡಿದುಕೊಂಡು ಮುಂದೆ ಹಿಂದೆ ಓಡಾಡ್ತಾ ಎಲ್ಲ ತುಂಬ ಎಲ್ಲ ಮಾಡಿದ್ದು. ಮನೆಯಲ್ಲಿ ಮಾರಿ ಓಡಿಸುದು ಅಂತ ಹೇಳ್ತಾರಲ್ಲ, ಹಾಗೆ ಅದರ ವಿಡಿಯೋವನ್ನು ನಾನು ಇವತ್ತು ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ನೋಡಿ ಹೇಗೆ ಉಂಟು ಅಂತೇಳಿ. ಇಷ್ಟಾದಿಲ್ಲ ಐದು ಮಾಡ್ಬೋದು Kona per ये हुआ
ಕಣ್ಣಿಗೆ ಬೀಳ ಇದ್ದೆ ಮಾತಿನ